ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಿ ವೇದವ್ಯಾಸ್ ಕಾಮತ್ರವರ ನೂತನ ಶಾಸಕರ ಕಚೇರಿಯು ಮಂಗಳೂರಿನಲ್ಲಿ ಉದ್ಘಾಟನೆಗೊಂಡಿತು. ಮಂಗಳೂರಿನ ಮಹಾನಗರ ಪಾಲಿಕೆಯಲ್ಲಿ ಆರಂಭಗೊಂಡ ಕಚೇರಿಯನ್ನ ಶಾಸಕ ಡಿ ವೇದವ್ಯಾಸರವರ ಹೆತ್ತವರಾದ ವಾಮತ್ ಕಾಮತ್ ಮತ್ತು ತಾರಾ ಕಾಮತ್ ಉದ್ಘಾಟಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಡಿ ವೇದವ್ಯಾಸ್ ಕಾಮತ್ ರವರು ಕ್ಷೇತ್ರದ ಜನರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಈ ಕಚೇರಿಯನ್ನ ನಗರದ ಹೃದಯ ಭಾಗದಲ್ಲಿ ತೆರೆಯಲಾಗಿದೆ ಎಂದರು. ಇವತ್ತೊಂದು ಗಣಹೋಮ ಮಾಡುವ ಮುಖಾಂತರ ಅದರಿಂದ ದೀಪ ಪ್ರಜ್ವಲನ ಮಾಡುವ ಮುಖಾಂತರ ಇವತ್ತು ಕಾರ್ಯಾಲಯ ಉದ್ಘಾಟನೆ ಆಗಿದೆ. ಮುಂದಿನ ದಿನಗಳಲ್ಲಿ ಎಲ್ಲ ಸಾರ್ವಜನಿಕರು ಇಲ್ಲಿ ಶಾಸಕರ ಕಚೇರಿಯಲ್ಲಿ ಇಡೀ ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಯಲ್ಲಿ ಮತ್ತು ಜನರ ಕುಂದುಕೊರತೆ ದೃಷ್ಟಿಯಲ್ಲಿ ನಾನಿಲ್ಲಿ ಲಭ್ಯ ಇರ್ತೇನೆ. ಬೆಳಿಗ್ಗೆ ಸಾರ್ವಜನಿಕ ಭೇಟಿ ಇರ್ಬೋದು ಮತ್ತು ಅಧಿಕಾರಿಗಳ ಬೇರೆ ಇನ್ನಿತರ ಎಲ್ಲ ಮೀಟಿಂಗ್ಗಳಿರ್ಬೋದು. ಇದನ್ನೆಲ್ಲ ಮುಂದಿನ ದಿನಗಳಲ್ಲಿ ಅಧಿಕೃತ ಈ ಕಚೇರಿಗಳಲ್ಲಿ ಮಾಡ್ತಾ ಮುಂದಿನ ಏನು ಅಭಿವೃದ್ಧಿ ಮಾಡಬೇಕು, ಅದಕ್ಕೆ ಮಂಗಳೂರು ನಗರ ದಕ್ಷಿಣವನ್ನು ಉನ್ನತ ಶಿಖರಕ್ಕೆ ಏರಿಸಬೇಕು, ಅದರ ದೃಷ್ಟಿಯಲ್ಲಿ ಪ್ರಾಮಾಣಿಕವಾದ ಪ್ರಯತ್ನಗಳನ್ನು ಮಾಡಲಾಗುವುದು. ಹಾಗಾಗಿ ಎಲ್ಲ ಸಾರ್ವಜನಿಕರು ಈ ಕಚೇರಿಯಲ್ಲಿ ಸದುಪಯೋಗ ಮಾಡಿಕೊಳ್ಬೇಕು ಅಂತ ಹೇಳೋದು ಕಳಕಳಿಯಿಂದ ವಿನಮ್ರವಾಗಿ. ಕಾರ್ಯಕ್ರಮದಲ್ಲಿ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಸಹಿತ ಹಲವಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಶಾಸಕರಾಗಿರುವ ವೇದವ್ಯಾಸ್ ಕಾಮತ್ ಅವರು ಅಧಿಕೃತವಾಗಿರ್ತಕ್ಕಂಥ ಸರ್ಕಾರಿ ಕಾರ್ಯಾಲಯದ ಉದ್ಘಾಟನೆ ಇವತ್ತು ನಡೆದಿದೆ. ಕಳೆದ ಚುನಾಯಿತ ಅವಧಿಯ ನಂತರ ನಿರಂತರವಾಗಿ ಸಾಮಾಜಿಕ ಚಿಂತನೆ ಜೊತೆಗೆ ಸಾಮಾಜಿಕ ಜಾಗೃತಿ ಜನರ ಒತ್ತಿಗೆ ಇರ್ತಕ್ಕಂಥ ಶಾಸಕರು ಅಭಿವೃದ್ಧಿ ಪರವಾಗಿ ಹತ್ತಾರು ಯೋಜನೆಗಳನ್ನು ಕನಸುಗಳನ್ನು ಕಂಡವರು. ಮೊನ್ನೆಯಿಂದ ನಿರಂತರವಾಗಿರ್ತಕ್ಕಂಥ ಖಾಸಗಿ ಕಾರ್ಯಾಲಯದಲ್ಲಿ ಅವರ ಕಾರ್ಯಾನುಷ್ಠಾನಗೊಳಿಸಿದರು. ಮಹಾನಗರ ಪಾಲಿಕೆಯ ಕಚೇರಿಯಲ್ಲಿ ಅಧಿಕೃತವಾಗಿ ಸರ್ಕಾರಿ ಕಚೇರಿಯನ್ನು ಉದ್ಘಾಟನೆ ಮಾಡಲಾಗಿದೆ. ಈಗಾಗಲೇ ಅವರ ಕೆಲಸ ಕಾರ್ಯಗಳು ಪ್ರಾರಂಭ ಆಗಿದೆ. ಜನರಿಗೆ ಅವರ ತಾಕತ್ತು, ಅವರ ಸಮಯ, ಅವರ ಸಂಯಮ ಅರಿವಾಗಿದೆ. ಅವರು ಮಾಡ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ಜನೋಪಯೋಗಿ ಆಗ್ತಕ್ಕಂಥ ಜನರಿಗೆ ಸಿಗತಕ್ಕಂಥ ಸಮಯಗಳು